ನನ್ನ ಮಿತ್ರರು ಬಹುಶಃ ಕೇಳ್ತೀರಿ ನನಗೆ, ಅದು ಗೊತ್ತಿದೆ ನನಗೆ, ಊಹೆ ಮಾಡ್ಕೊಬಲ್ಲ. ಅದೆಂಥದ್ದು ಕದ್ದಾಲಿಕೆ, ಅದೆಂಥದ್ದು ದಿನ ಹೊಡ್ಕೊಂಬಂದಿದ್ದೀರಿ. ಕಳೆದ ಒಂದು ವಾರದಿಂದ ಕುಮಾರಸ್ವಾಮಿಯವರಿಗೆ ಏನೋ ಒಂದು ಸಂಕಷ್ಟ, ಕುಮಾರಸ್ವಾಮಿ ಜೈಲಿಗೆ, ಯಡಿಯೂರಪ್ಪನವರು ಅದೇನೋ 2009ರ ಒಂದು ಇದನ್ನು ಈಗ ತೀರಿಸ್ಕೊತಾರೆ. ನೀವೇ ಸ್ಟೋರಿ ಮಾಡ್ಕೊಂಡಿದ್ದೀರಿ. ಅಂದರೆ ನಾವು ನಿಮ್ಮಗಳ ಬಗ್ಗೆ ಹೇಳೋದಿಲ್ಲ, ನಿಮ್ಮ ಮಾಲೀಕರುಗಳು ಅಲ್ಲೇನೋ ಬೆಂಗಳೂರಲ್ಲಿ ಕೂತ್ಕೊಂಡು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲವು ಮಾಡ್ಕೊಂಡಿದ್ದಾರೆ. ಇವತ್ತು ಪಾಪ ಯಾವುದೋ TV18 ನಾವೇ ಮೊದಲನೇ ಒಂದು ಇದನ್ನು ಸುದ್ದಿಯನ್ನು ಹೊರಗಡೆ ತಂದಿದ್ದು. ಅದೆಂಥದ್ದು ಅದಕ್ಕೇನೋ ಒಂದು ಇದು ಬೇರೆ ಟಸೆ ಹೊಡ್ಕೊಂಡು ಬೇರೆ ಹೇಳ್ತೀರಲ್ಲ, ನಮ್ಮಲ್ಲೇ ಮೊದಲು ಹೇಳ್ಕೊಂಡು ಮಾಡ್ತೀರಿ. ಆದರೆ ಒಂದು ಮಾತು ಹೇಳ್ತೀನಿ, ಕುಮಾರಸ್ವಾಮಿಯನ್ನು ಯಾವ CBIನ ಇನ್ಯಾವುದೋ ಟ್ರಂಪ್ಗೇನಾದರೂ ಹೇಳಿ ವಿಶೇಷವಾಗಿ ಅಲ್ಲಿಂದ ಅವರು ಇನ್ನೊಂದು ದೊಡ್ಡ ಮಟ್ಟದ ಸಂಸ್ಥೆ ಕರ್ಕೊಂಬಂದು ತನಿಖೆ ನಡೆಸಿದ್ರು, ಕುಮಾರಸ್ವಾಮಿಯನ್ನು ತಪ್ಪು ಮಾಡಿದ್ದೇನೆ ಅಂತೇಳಿ ಇವರು ಯಾರೂ ಕುಮಾರಸ್ವಾಮಿ ಕಡೆ ಬೊಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮಾಧ್ಯಮದ ಕೆಲವು ಮಿತ್ರರಿಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟು ನನ್ನ ಇಮೇಜನ್ನು ಹಾಳು ಮಾಡಬೇಕು ಅಂದರು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಕೆಲವು ಮಾಧ್ಯಮದ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಕಳೆದ ಒಂದು ವಾರದಿಂದ ಅದೇನೋ ಕದ್ದಾಲಿಕೆ ಟೇಪು ಅಂತ ಏನು ಹೊಡಿತಾ ಇದ್ದೀರಿ. ಇವತ್ತೇನೋ ಯಡಿಯೂರಪ್ಪನ ಬೆಳಗ್ಗೆ ಹೇಳಿದ್ದಾರಂತೆ, ನನಗೆ ಯಾರೋ ಹೇಳ್ತಾ ಇದ್ದಾರೆ ಏನೋ CBI ಕೊಡ್ತೀನಿ, ಸಿದ್ದರಾಮಯ್ಯನವರೇನೋ ಮನವಿ ಮಾಡಿದ್ದಾರೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವ್ರ ಮನವಿಗೆ ಇಷ್ಟು ಬೇಗ ಸ್ಪಂದಿಸಿರ್ತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯನವ್ರ ಪರವಾಗಿ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಅಷ್ಟೊಂದು ಗೌರವ ಕೊಟ್ಟಿದ್ದಾರಲ್ಲ. ಸಿದ್ದರಾಮಯ್ಯನವರ ಒಂದು ಮನವಿಗೆ, ಅವರ ಸಲಹೆಗೆ ಭಾಳ ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ಸಿದ್ದರಾಮಯ್ಯವ್ರಿಗೆ ಗೌರವ ಕೊಟ್ಟು CBIಗೆ ನಾನು ಕೊಡ್ತೀನಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂತ ಹೇಳಿ ಏನೋ ಹೇಳೋರಂತ ಯಾರೋ ಹೇಳೋದು. ಸಿದ್ದರಾಮಯ್ಯವ್ರಿಗೆ ಅಷ್ಟೊಂದು ಗೌರವ ಕೊಟ್ಟಿರೋದಕ್ಕೆ ನಾನು ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯನವ್ರ ಪರವಾಗಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ನಿಮ್ಮಗಳ ಮುಖಾಂತರ ಸಿದ್ಧ ಇದ್ದೆ. ಇದೆಲ್ಲ ಮುಂದಿನ ದಿನಗಳಿಗೆ ಗೊತ್ತಾಗ್ತಿದ್ದೀವಿ. ರಾಜಕೀಯ ಯಾರ್ಯಾರು ಒಳ ಒಪ್ಪಂದಗಳಿದ್ದಾವೆ, ಯಾರ್ಯಾರ್ದು ಏನೇನಿದೆ ಬಂಡವಾಳ, ಅದ್ರ ಜೊತೆಗೆ ನಾನು ಇವರಿಗೆ ಯಡಿಯೂರಪ್ಪನವ್ರಿಗೆ ಹೇಳ್ತಕ್ಕಂಥದ್ದು, ಈ ಟೆಲಿಫೋನ್ ಟ್ಯಾಪಿಂಗ್ ಅಂತಕ್ಕಂಥದ್ದು ಇದೆಯಲ್ಲ, ಯಡಿಯೂರಪ್ಪನವರು 2008ರಿಂದ ಮುಖ್ಯಮಂತ್ರಿಗಳಿದ್ದರಲ್ವೇ. ಯಡಿಯೂರಪ್ಪನವರು BJPಯ ಸರ್ಕಾರ ಇದ್ದಾಗ ಯಾವ ರೀತಿ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಿದ್ರು, ಸಿದ್ದರಾಮಯ್ಯನವರು 5 ವರ್ಷ ಇದ್ದರಲ್ಲ, ಆ 5 ವರ್ಷದಲ್ಲಿ ಏನೇನು ನಡೆದಿದೆ ಈ ಒಂದು ಪೊಲೀಸ್ ಇಲಾಖೆ ವ್ಯವಸ್ಥೆಗಳು. ಈಗ ನನ್ನ ಕಾಲದಲ್ಲಿ 14 ತಿಂಗಳದ್ದೇನು CBI ಕೊಡ್ತೀವಿ ಅಂತ ಹೇಳಿದ್ದೀರ, ಇದು ಎಲ್ಲ ಸೇರಿಸ್ಬಿಟ್ಟೆ ಕೊಟ್ಬಿಡಿ. ನಿಮ್ಮ ಕಾಲದಲ್ಲಿ ಯಾವ ರೀತಿ ನಡ್ಕೊತಾ ಇದ್ದರು ಪೊಲೀಸ್ ಇಲಾಖೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಈಗ 14 ತಿಂಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಇದರ ಮೂಲ ಕಾರಣ ಪುರುಷರು ಯಾರಿದ್ದಾರೆ, ಇದು ಎಲ್ಲವನ್ನು ಸೇರಿಸೇ ಕೊಟ್ಟುಬಿಡಿ. ನೀವು ಮುಖ್ಯಮಂತ್ರಿಗಳಿದ್ದರಲ್ಲ, ಕಳೆದ 3 ವರ್ಷ ಇದ್ದರಲ್ಲ. ಈಗ ಈ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಯಾರನ್ನು ಇಂಟೆಲಿಜೆನ್ಸ್ಗೆ ಯಡಿಯೂರಪ್ಪನವರು 48 ದಿನ ಮುಖ್ಯಮಂತ್ರಿ ಇದ್ದರು, ನೇಮಕ ಮಾಡ್ಕೊಂಡ್ರು, ಕಾನ್ಫಿಡೆನ್ಸ್ ವೋಟ್ನ ಕ್ಲಿಯರ್ ಮಾಡ್ಕೊಳ್ಳೋದು, ಅವರೇ ಆಯ್ಕೆ ಮಾಡೋದಂಥವ್ರು ಇಂಟೆಲಿಜೆನ್ಸಿಗೆ, ಎಂಥದ್ದೋ ಪಾಂಡೆ ಅಂತ ಹೇಳಿ. ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು 14 ತಿಂಗಳಲ್ಲಿ, ಬಹುಶಃ ಅವರು 10 ತಿಂಗಳು ನನ್ನ ಹತ್ರಲ್ಲೇ ಇದ್ದರು. ನಾನೇನು ತೆಗಿಲಿಲ್ಲ. ಯಡಿಯೂರಪ್ಪನವರ ಇವರೇ ಅಲ್ವೇ ಹಾಕಿದ್ದು ಇಂಟೆಲಿಜೆನ್ಸಿಗೆ, ಯಾವ್ಯಾವ ರೀತಿ ಕೆಲಸ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸೇರಿಸಿ ಒಂದು 15 ವರ್ಷದ ಎಲ್ಲ ತನಿಖೆ ಕೊಟ್ಬಿಡಲಿ, ವಿಶೇಷವಾದ ಪ್ರಕರಣ ಅಂತ ಹೇಳಿ. ನಾನಂತೂ ಈ ತನಿಖೆಯ ವಿಷಯಕ್ಕೆ ಸಂಪೂರ್ಣವಾಗಿ ಸ್ವಾಗತ ಇದೆ. ಯಡಿಯೂರಪ್ಪನವ್ರು ಹಿಂದೇನೂ ಹೀಗೇನೆ ಒಂದು ಬಾರಿ 2008-09 ಮುಖ್ಯಮಂತ್ರಿಗಳಾಗಿ ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಏನು ಹೇಳಿದ್ರು, ಕೊನೆಗೆ ಏನಾಯಿತು ಪ್ರಕರಣ ಕಣ್ಣು ಮುಂದೆ ಇದೆ, ನಿಮ್ಮೆಲ್ಲರ ಮುಂದೆ. ದೇವೇಗೌಡರ ಕುಟುಂಬವನ್ನು ಇವ್ರಿಗೇನಾದರೂ ಇಲ್ಲ ಕುಮಾರಸ್ವಾಮಿನ ಯಾವುದೋ ತನಿಖೆ ಮುಖಾಂತರ ಕಡಿವಾಣ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರೆ, ಯಡಿಯೂರಪ್ಪನವ್ರ ಕೈಯಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ ನನ್ನ ಮೇಲೆ ಯಾವುದೇ ರೀತಿಯಲ್ಲಿ ಕಡಿವಾಣ ಹಾಕಲಿಕ್ಕೆ. ನಾನು ಯಾವುದೇ ತಪ್ಪು ಮಾಡದೇ ಇರ್ತಕ್ಕಂಥವನು, ನನ್ನ ಆತ್ಮಸಾಕ್ಷಿಗೆ 14 ತಿಂಗಳ ಕೆಲಸ ಏನು ಮಾಡಿದ್ದೇನೆ, ಯಾರೋ ಹೇಳಿದ್ರು ಅಂತ ಹೇಳಿ ಇವತ್ತು ನೀವುಗಳು ಸ್ಟೋರಿ ಬಿಲ್ಡಪ್ ಮಾಡ್ಕೊಂಡು ಏನೋ ಇದು ಎಲ್ಲ ಸೇರಿಸ್ಬಿಟ್ಟೆ ಕೊಟ್ಟುಬಿಡಿ. ನಿಮ್ಮ ಕಾಲದಲ್ಲಿ ಯಾವ ರೀತಿ ನಡ್ಕೊತಾ ಇದ್ದರು ಪೊಲೀಸ್ ಇಲಾಖೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಈಗ 14 ತಿಂಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಇದರ ಮೂಲ ಕಾರಣ ಪುರುಷರು ಯಾರಿದ್ದಾರೆ, ಇದು ಎಲ್ಲವನ್ನು ಸೇರಿಸೇ ಕೊಟ್ಟುಬಿಡಿ. ನೀವು ಮುಖ್ಯಮಂತ್ರಿಗಳಿದ್ದರಲ್ಲ, ಕಳೆದ
5 ವರ್ಷ 3 ವರ್ಷ ಇದ್ರಲ್ಲ. ಈಗ ಈ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಯಾರನ್ನು ಇಂಟೆಲಿಜೆನ್ಸ್ಗೆ ಯಡಿಯೂರಪ್ಪನವರು 48 ದಿನ ಮುಖ್ಯಮಂತ್ರಿ ಇದ್ದರು, ನೇಮಕ ಮಾಡ್ಕೊಂಡ್ರು, ಕಾನ್ಫಿಡೆನ್ಸ್ ವೋಟ್ನ ಕ್ಲಿಯರ್ ಮಾಡ್ಕೊಳ್ಳಿದೆ. ಅವರೇ ಆಯ್ಕೆ ಮಾಡೋದಂಥವ್ರು ಇಂಟೆಲಿಜೆನ್ಸಿಗೆ, ಎಂಥದೋ ಪಾಂಡೆ ಅಂತ ಹೇಳಿ. ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು 14 ತಿಂಗಳಲ್ಲಿ, ಬಹುಶಃ ಅವರು 10 ತಿಂಗಳು ನನ್ನ ಹತ್ರಲ್ಲೇ ಇದ್ದರು. ನಾನೇನು ತೆಗಿಲಿಲ್ಲ. ಯಡಿಯೂರಪ್ಪನವರ ಇವರೇ ಅಲ್ವೇ ಹಾಕಿದ್ದು ಇಂಟೆಲಿಜೆನ್ಸಿಗೆ. ಯಾವ್ಯಾವ ರೀತಿ ಕೆಲಸ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸೇರಿಸಿ ಒಂದು 15 ವರ್ಷದ್ದು ಎಲ್ಲ ತನಿಖೆ ಕೊಟ್ಬಿಡಲಿ, ವಿಶೇಷವಾದ ಪ್ರಕರಣ ಅಂತ ಹೇಳಿ. ನಾನಂತೂ ಈ ತನಿಖೆಯ ವಿಷಯಕ್ಕೆ ಸಂಪೂರ್ಣವಾಗಿ ಸ್ವಾಗತ ಇದೆ. ಯಡಿಯೂರಪ್ಪನವ್ರು ಹಿಂದೇನೂ ಈಗೇನೆ ಒಂದು ಬಾರಿ 2008-09 ಮುಖ್ಯಮಂತ್ರಿಗಳಾಗಿ ಅಪ್ಪ ಮಕ್ಕಳನ್ನ ಜೈಲಿಗೆ ಕಳಿಸ್ತೀನಿ ಅಂತ ಏನು ಹೇಳಿದ್ರು, ಕೊನೆಗೆ ಏನಾಯಿತು ಪ್ರಕರಣ ಕಣ್ಣು ಮುಂದೆ ಇದೆ, ನಿಮ್ಮೆಲ್ಲರ ಮುಂದೆ. ದೇವೇಗೌಡರ ಕುಟುಂಬವನ್ನು ಇವರು ಏನಾದರೂ ಇಲ್ಲ ಕುಮಾರಸ್ವಾಮಿನ ಯಾವುದೋ ತನಿಖೆ ಮುಖಾಂತರ ಕಡಿವಾಣ ಹಾಕ್ತೀನಿ ಅಂತ ತಿಳ್ಕೊಂಡಿದ್ರೆ ಯಡಿಯೂರಪ್ಪನವ್ರ ಕೈಯಲ್ಲಿ ಇನ್ನು 10 ಜನ್ಮ ಎತ್ತು ಬಂದರೂ ಸಾಧ್ಯ ಇಲ್ಲ ನನ್ನ ಮೇಲೆ ಯಾವುದೇ ರೀತಿಯಲ್ಲಿ ಕಡಿವಾಣ ಹಾಕಲಿಕ್ಕೆ. ನಾನು ಯಾವುದೇ ತಪ್ಪು ಮಾಡದೇ ಇರ್ತಕ್ಕಂಥವನು ನನ್ನ ಆತ್ಮಸಾಕ್ಷಿಗೆ 14 ತಿಂಗಳು ಕೆಲಸ ಏನು ಮಾಡಿದ್ದೇನೆ, ಯಾರೋ ಹೇಳಿದ್ರು ಅಂತೇಳಿ ಇವತ್ತು ನೀವುಗಳು ಸ್ಟೋರಿ ಬಿಲ್ಡಪ್ ಮಾಡ್ಕೊಂಡು ಏನೋಗಳೇ ನೀವೇ ಎಲ್ಲ ಅಲ್ಲಿ ತೀರ್ಪು ಕೊಟ್ಕೊಂಡು ಕೂತಿದ್ದೀರಿ. ಯಾವುದೋ TV18 ಮತ್ತಿನ್ನು ಯಾವುದೋ ಸುವರ್ಣ ಚಾನಲ್ಲು ಎಲ್ಲ ನೋಡಿದೆ, ಏನೇನು ಕೊಡ್ತಾಯಿದ್ದೀರಿ. ಕೊಡಿ ಪಾಪ, ಒಂದು 15 ದಿವಸ ಖುಷಿ ಕೊಟ್ಕೊಂಡು ಕುಮಾರಸ್ವಾಮಿ ಮೇಲೆ ನೀವೇ ತೀರ್ಪುಗಳು ಕೊಟ್ಕೊಂಡು ತನಿಖೆ ಆಗಲಿ, ಸಿದ್ಧ ಇದ್ದೇನೆ, ಮುಕ್ತವಾಗಿದ್ದೇನೆ. ನಾನು ಯಾವ ತನಿಖೆ ಬೇಕಾದ್ರೂ ಮಾಡ್ಕೋಬೋದು, ಇದರಲ್ಲಿ ಹೆದರತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು